ಗಣೇಶ ಪ್ರಕೃತಿ ಪ್ರಿಯ ದೇವರು. ಮಣ್ಣಿನಿಂದಲೇ ಸೃಷ್ಟಿಯಾದ ಗಣೇಶನ ಆರಾಧನೆ ಎಂದರೆ ಅದು ಪ್ರಕೃತಿಯ ಆರಾಧನೆ. ಉಡುಪಿಯಲ್ಲಿ ಕಲಾವಿದರ ತಂಡವೊಂದು ಮರಳಿನಲ್ಲಿ ಗಣೇಶ ಮೂರ್ತಿಯನ್ನು ರಚಿಸಿ ಪ್ರಕೃತಿಯ ಆರಾಧನೆಗೆ ಮಹತ್ವ ನೀಡಿದೆ. ಕಡಲ ತೀರದಲ್ಲಿ ಈ ಮರಳು ಶಿಲ್ಪ ನಿರ್ಮಾಣವಾಗಿದ್ದು ಪ್ರವಾಸಿಗರ ಕಣ್ಮನ ಸೆಳೆಯುವ ಜೊತೆಗೆ ಜಾಗೃತಿಯ ಸಂದೇಶ ನೀಡುತ್ತಿದೆ. ಉಡುಪಿಯ ಯುವ ಕಲಾವಿದ ಹರೀಶ್ ಸಾಖಾ ಅವರು ಕಳೆದ 1 ದಶಕದಿಂದ ನಾನಾ ಬಗೆಯ ಮರಳು ಶಿಲ್ಪಗಳನ್ನು ರಚಿಸಿಕೊಂಡು ಬಂದಿದ್ದಾರೆ. ಈ ಬಾರಿ ಗಣೇಶ ಚತುರ್ಥಿಯ ಪ್ರಯುಕ್ತ ಕಾಪು ಕಡಲ ತೀರದಲ್ಲಿ ತನ್ನ ತಂಡದ ಸದಸ್ಯರ ಜೊತೆಗೂಡಿ ಈ ಅದ್ಭುತ ಮರಳು ಶಿಲ್ಪ ರಚನೆ ಮಾಡಿದ್ದಾರೆ. ಶ್ರೀ ಗಣೇಶ ದೇವರ ಮೂಲ ಸ್ವರೂಪ ಮಣ್ಣಿನಿಂದಲೇ ನಿರ್ಮಾಣವಾಗಿದೆ. ಹಾಗಾಗಿ ಮಣ್ಣಿನಿಂದಲೇ ಗಣೇಶನ ವಿಗ್ರಹ ತಯಾರಿಸಬೇಕು ಅನ್ನೋದು ಕಲ್ಪನೆ. ಪಿಒಪಿ, ಪ್ಲಾಸ್ಟಿಕ್ ಮುಂತಾದ ಪರಿಸರ ಹಾನಿ ವಸ್ತುಗಳನ್ನು ಬಳಕೆ ಮಾಡದೆ ಪ್ರಾಕೃತಿಕವಾಗಿಯೇ ಗಣೇಶ ವಿಗ್ರಹ ತಯಾರಿಸಬೇಕು ಅನ್ನುವುದು ಈ ಕಲಾಕೃತಿ ನೀಡುವ ಸಂದೇಶವಾಗಿದೆ. ವಿಶ್ವದ ಪ್ರಸಿದ್ಧ ಕಡಲ ತೀರಗಳಲ್ಲಿ ಒಂದಾಗಿರುವ ಕಾಪು ಬೀಚಿಗೆ ಬರುವ ಸಾವಿರಾರು ಪ್ರೇಕ್ಷಕರನ್ನ ಈ ಮರಳು ಶಿಲ್ಪ ಗಮನ ಸೆಳೆದಿದೆ. ಸರ್ ಲಾಸ್ಟ್ ತೆಗಿಯುವುದಾ? ಬ್ಲರ್ ಮಾಡೋದು. ಹೌದು ಎಲ್ಲಿ ಬಡ ಹಂಗೆ